ಮನೆಯಲ್ಲಿ ಗೋವು ಇದ್ದರೆ ಮನೆಯವರಿಗೆ ಶ್ರೇಯಸ್ಸು ಎಂದು ಕಾಮಧೇನು ಕಲ್ಪತರು ಸೇವಾ ಸಮಿತಿ ಹಾರಾಡಿ ಮತ್ತು ನಾನಾ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಗೋ ಸಮಾವೇಶ ಮತ್ತು ಕೃಷಿ ಮೇಳ ಹಾರಾಡಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವಠಾರದಲ್ಲಿ ಜರುಗಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಉಡುಪಿ ಸೋದೆ ವಾದಿರಾಜ ಮಠದ ಶ್ರೀ ವಿಶ್ವವಲ್ಲಭ ತೀರ್ಥ ಸ್ವಾಮೀಜಿ ಆಶೀರ್ವಚನವನ್ನ ನೀಡಿ, ಭೂಮಿ, ಕೃಷಿ, ಗೋವು ಮತ್ತು ಮನುಷ್ಯನ ನಡುವೆ ಅವಿನಾಭಾವ ಸಂಬಂಧ ಇದೆ. ಮುಂದಿನ ಪೀಳಿಗೆಗೆ ಕೃಷಿ ಮತ್ತು ಗೋವಿನ ಮಹತ್ವ ತಿಳಿಯಲು ಇಂತಹ ಸಮ್ಮೇಳನ ಪ್ರೇರಣೆಯಾಗಬೇಕು ಎಂದರು. ಆದ್ಮೇಲೆ ಪ್ರತಿ ಮನೆಯಲ್ಲೂ ಕೂಡ ಹಸುಗಳು ಇರಲೇಬೇಕು. ಒಂದು ಮನೆಗೆ ಪ್ರವೇಶ ಮಾಡಿದ್ರೆ ನಮಗೆ ಮೊದಲು ಸಿಗುವುದೇ ಹಟ್ಟಿ. ನೀವು ಹಟ್ಟಿಗೆ ಹೋಗಿಯೇ ಮನೆಗೆ ಹೋಗಬೇಕು. ಒಂದು ಮನೆಯ ಮುಂದೆ ಒಂದು ಹಟ್ಟಿ ಉಂಟು ಅಂತಾದ್ರೆ ಅದೊಂದು ಮನೆಯ ಲಕ್ಷಣ. ಮನೆಗೆ ಬರುವಂತಹ ಎಲ್ಲ ಆಪತ್ತುಗಳನ್ನು ಕೂಡ ಅದು ಗೋವು ತಾನು ಸ್ವೀಕರಿಸ್ತದಂತೆ. ಮನೆ ಯಜಮಾನನಿಗೆ ಯಾವುದೇ ರೀತಿಯಂತಹ ಬಾಧೆ ಆಗದಂತೆ, ದೃಷ್ಟಿ ಆಗದಂತೆ ರಕ್ಷಣೆ ನೀಡುವುದು ಗೋವು. ಒಂದು ವೇಳೆ ಒಂದು ಮನೆಯಲ್ಲಿ ಗೋವಿಗೆ ಏನಾದರೂ ತೊಂದರೆ ಆಯಿತು ಅಂತಾದ್ರೆ, ಯಜಮಾನನಿಗೆ ಏನೊಂದು ಆಪತ್ತು ಬಂದಿತ್ತು, ಆ ಆಪತ್ತನ್ನ ಗೋವು ಪರಿಹರಿಸಿ ಕೊಟ್ಟಿದೆ ಅಂತ ನಾವು ತಿಳಿಬೇಕು ಅಂತ ನಮ್ಮ ಹಿರಿಯರು ಹೇಳ್ತಾ ಇದ್ದಂತಹ ಮಾತು. ಇದರ ದೃಷ್ಟಿಯಿಂದ ನೋಡ್ಲಿಕ್ಕೆ ಹೋದ್ರೆ ಈ ಕೃಷಿ, ಈ ಗೋವು